ಮರಗೆಣಸಿನ ಕೇಕ್ ಮಾಡೋಕ್ಕೆ 1 kg ಮರಗೆಣಸು, 1 ತೆಂಗಿನಕಾಯಿನ ಮಿಕ್ಸಿನಲ್ಲಿ ಏಲಕ್ಕಿ ಹಾಕಿ ರುಬ್ಬಿಟ್ಕೊಳ್ಳೋಣ. 1 ಲೋಟ ರವೆ, ಅದೇ ಲೋಟದಲ್ಲಿ 2 ಲೋಟ ಸಕ್ಕರೆ, ಅದನ್ನು ನೀಟಾಗಿ ಕಲಸಿಟ್ಕೋಬೇಕು. ಕಲಸಿಟ್ಕೊಂಡು ಒಂದು ಕೇಕ್ ಪ್ಯಾನಿಗೆ ಟಿಪ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಗಾರ್ಲಿಷ್ಗೋಸ್ಕರ ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಬೇರೆ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕೋಬೋದು. ಅದನ್ನು ಪ್ರೀ ಹೀಟ್ ಮಾಡ್ಕೊಂಡಿರೋ ಕುಕ್ಕರಿಗೆ 15 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ಶಿಫ್ಟ್ ಮಾಡೋಣ. ನೋಡಿ ಬಿಸಿ ಆಗ್ತಿದೆ ಕುಕ್ಕರು. ಅದನ್ನು ಒಳಗಡೆ ಇಟ್ಟು 1 ಅವರ್ ಬೇಕ್ ಮಾಡಬೇಕಾಗುತ್ತೆ. ಆಗ ಚೆನ್ನಾಗಿ ಬಾಯ್ಲ್ಡ್ ಆಗುತ್ತೆ. ಗ್ಯಾಸ್ಗೆಟು ಮತ್ತು ವಿಸಲ್ ಬೇಡ. ಬಾಯ್ಲ್ಡ್ ಆದಮೇಲೆ ಈ ಥರ ಇದೆ. ಮರಗೆಣಸಿನ ಕೇಕ್ ರೆಡಿ.